ಬಹಳಷ್ಟು ದೊಡ್ಡ ಒಂದು ಆಘಾತಕಾರಿ ಸುದ್ದಿ, ಅದು ಕೂಡ 33 ವರ್ಷಕ್ಕೆ ಹೃದಯಾಘಾತಕ್ಕೆ ಬಲಿಯಾಗಿರುವಂತಹ ವಿಚಾರ. ಈ ಬಗ್ಗೆ ಜಿ ಟಿವಿಯ ನಿರೂಪಕ ಮತ್ತು ಖ್ಯಾತ ಚಲನಚಿತ್ರ ನಟ ಮಾಸ್ಟರ್ ಆನಂದ್ ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಹತ್ರ ಮಾತನಾಡಿಸುವ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಹೇಳಿ. ಸರ್, ರಾಕೇಶ್ ಮತ್ತು ನಿಮ್ಮ ಒಡನಾಟದ ಬಗ್ಗೆ ಮತ್ತು ಇವತ್ತು ಏಕೈಕ ಇಡೀ ಕಲಾ ಪ್ರೇಮಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಇದು. 33 ವರ್ಷಕ್ಕೆ ಹೃದಯಾಘಾತ. ಏನ್ ಹೇಳ್ತೀನಿ ಸರ್? ಏನ್ ಹೇಳದ್ ಸರ್, ನಮ್ಗೆ ಒಂಥರ ಅವನು ಪೆಟ್ ಫೇವ್ರೆಟ್. ಅವನು ಒಂಥರ ಅವ್ನು ಇದ್ದಿದ್ ಪರ್ಸನಾಲಿಟಿಗೋ ಎತ್ಕೊಂಡ್ ಮುದ್ದಾಡಕ್ಕೋ ಒಂಥರ ಪೆಟ್. ಅವನು ಪಾಮಿರನ್ ನಾಯಿ ತರ ಅಂತೀವಲ್ಲ, ನಿಜವಾಗ್ಲೂ ಆತರ ಮುದ್ದಾಗಿದ್ದ ನಮ್ ಜೊತೆ. ಅವ್ನು ಈಗ ನಮ್ಗೆ ಹಂಗ್ ಇಮೇಜ್ ಮಾಡಕ್ಕೆ ಆಗ್ತಿಲ್ಲ. ನನಗೆ ರಾತ್ರಿ 3 ಗಂಟೆಗೆ ಫೋನು. ಏನಪ್ಪಾ ಇದು, ಏನೋ ಹೇಳ್ತಾ ಇದ್ಯಾ ಅಂತ ನಯನ ಫೋನ್ ಮಾಡಿದ್ಲು. ಏನಮ್ಮ ಇದು ಅಂತ ಅಳ್ತಾ ಇದ್ದಾಳೆ. ಇಲ್ಲ ಅಣ್ಣ ಹಿಂಗಣ್ಣ ಹಂಗಣ್ಣ. ಓ ಭಗವಂತ, ಏನಪ್ಪ ಅಲ್ಲ ಇದು ಎಂತ ಈ ವಿಧಿ ಯಾವ ತರ ಒಂದು ಎಮೋಷನ್ಸ್ ಗಳು ಪ್ಲೇ ಮಾಡುತ್ತೆ ಅನ್ನಕ್ಕೆ. ಇವತ್ತು ನನ್ನ ಹೆಂಡತಿದ್ ಹುಡ್ದಬ್ಬ. ಅಯ್ಯೋ, 12 ಗಂಟೆ ರಾತ್ರಿ ನಾವು ಕೇಕ್ ಕಟ್ ಮಾಡಿ 1 ಗಂಟೆವರೆಗೂ ಮಾತಾಡಿ ನಾವು ಮಲಗಿದೀವಿ. 3 ಗಂಟೆಗೆ ಈ ಫೋನು. ಯಾವ್ದು ಅದನ್ನ ಆ ಸಂಭ್ರಮಿಸದ, ಇದನ್ನ ಶೋಕ್ಸದ, ಏನು ಅರ್ಥನೇ ಆಗದೆ. ಆಮೇಲೆ ಹೆಂಡತಿಯಿಂದ ಫಸ್ಟ್ ನೀವು ಹೋಗ್ ಬನ್ನಿ ಪಾಪ, ಇಷ್ಟೆಲ್ಲ ನಿಮ್ ಜೊತೆ ಟೈಮ್ ಕಳೆದಿರೋ ಹುಡುಗ ಅವನು, ಇದೆಲ್ಲ ಏನ್ ತೊಂದ್ರೆ ಇಲ್ಲ, ನಾನು ಇದ್ಕೊಂತೀನಿ, ಮಕ್ಳ ತರ ನಾನು ನೋಡ್ಕೊಂತೀನಿ, ಹೋಗಿ ಅಂತ ಅವ್ರು ಹೇಳಿ ನಾವು ಈಗ ನಮ್ಮ ಎಲ್ಲಾರು ಹೆಂಗ್ ಸಿಗ್ತಾರ, ಯಾವ್ಯಾವ ಗಾಡಿ ಸಿಕ್ಕಿದ ಹಂಗ ಹತ್ಕೊಂಡು ಹೊರಡ್ತಾ ಇದೀವಿ ಸರ್. ಈಗ ನಮ್ಮ ಟೀಮ್ಗಳಲ್ಲಿ ಒಬ್ಬೊಬ್ರು ಒಂದ್ ಕಡೆ ಹೊರಟಿದ್ದಾರೆ. ನಾನು ಈಗ ನಮ್ಮ ಅಂಬಿಕಾ ಮತ್ತೆ ದಿಲೀಪ್ ಇವರೆಲ್ಲ ಟೆಕ್ನಿಕಲ್ ಟೀಮ್ ಅಂತ ತಂಡ. ಆನಂದ್ ಅನ್ಬಿಟ್ಟು ಅಂತ ಒಬ್ಬ ಹುಡುಗ, ಅವನ ಆರ್ಟಿಸ್ಟ್, ಕಾಮಿಡಿ ಕಿಲಾಡಿ ಆರ್ಟಿಸ್ಟ್ ಸದಾನಂದ. ಸೊ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ. ಈಗ ನಮ್ಮ ಮುಂದೆನೂ ಒಂದಷ್ಟು ಜನ ಇದಾರೆ, ಆಲ್ರೆಡಿ ರೀಚ್ ಆಗಿರೋರು ಇದಾರೆ. ಲೊಕೇಶನ್ ಕಳಿಸಿ ಅಂದ್ಬಿಟ್ಟು ಮ್ಯಾಪ್ ತಗೊಂಡು ಹೋಗ್ತಾ ಇದೀವಿ. ಇಲ್ಲಿ ಜನಸಾಗರ ಸೇರಿದ್ದಾರೆ ಸರ್. ಈಗಾಗಲೇ ನಾವು ಕಾರ್ಕಳದಲ್ಲಿ ಇದೀವಿ. ಜನಸಾಗರ ಸೇರಿದ್ದಾರೆ ಮತ್ತು ನಿಮ್ಮ ಅವರದೊಂದು ಒಡನಾಟ ಸರ್. ಅವರು ಹೇಳ್ತಾ ಇದ್ದಂತ ಮಾತಾಡ್ತಿದ್ದಂತ ನೆನಪುಗಳನ್ನ ಯಾವ ರೀತಿ ನೆನಪುಗಳು, ನಾನು ಅದೇ ಹೇಳ್ತೀನಲ್ಲ, ನಮಗ್ ಮಾತಾಡಕ್ಕೆ ದಿನಗಟ್ಲೆ ಇದೆ, ಅಷ್ಟಿದೆ ನೆನಪುಗಳು. ನಾನು ಅದೇ ಹೇಳ್ತೇನೆ, ಒಂದು ಫೇವ್ರೆಟ್ ಪೆಟ್ ಅವನು ನಮ್ಗೆ. ಇದಾಡ್ತಾ ಇದ್ದೆ ಅವನ್ನ ಹಿಡ್ಕೊಂಡು ನಾನು ತಬ್ಕೊಂಡು, ಆ ತರ ಒಂಥರ ಚಿನ್ನು ಅವನು. ಆಮೇಲೆ ನಂದು ಸಿನಿಮಾದಲ್ಲಿ ನಾಕೋಳಿಕ ರಂಗದಲ್ಲಿ ನಮ್ ಕಾಮಿಡಿ ಕಿಲಾಡಿಗಳೆಲ್ಲ ಇರ್ಬೇಕು ಅಂದ್ಬಿಟ್ಟು ಅಂತಾನೆ ಒಂದು ಟ್ರ್ಯಾಕೇ ಸಪರೇಟ್ ಮಾಡಿಸಿದ್ದೆ ಅವ್ರಿಗೋಸ್ಕರನೇ. ಫಸ್ಟ್ ಹಾಫ್ ಎಲ್ಲ ರೀಶೂಟ್ ಮಾಡಿದ್ದೆ ಅವ್ರಿಗೋಸ್ಕರನೇ. ಎಲ್ಲ ಮಾಡಿ ನನಗೆ ಡೇಟ್ ಕೊಟ್ಟು ಪಾಪ ಮಾಡದಂತ ಹುಡುಗರುಗಳು. ನಾನು ಹೇಳ್ತಾ ಇರೋದು ರಾಕಿ ಅಂತಲ್ಲ, ನಮ್ಮ ಓವರಾಲ್ ಹುಡುಗರೇನಿದ್ದಾರೆ ಕಾಮಿಡಿ ಕಿಲಾಡಿಗಳು, ಡ್ರಾಮಾ ಜೂನಿಯರ್ ಮಕ್ಳು, ಇವೆಲ್ಲ ನಾವು ಸ್ಪೆಂಡ್ ಟೈಮ್ ಲೈಕ್ ಫ್ಯಾಮಿಲಿ. ಹೌದು, ಯಾಕಂದ್ರೆ ವಾರ ಸಿಗ್ತಾ ಇದ್ವಿ, ಪೇರೆಂಟ್ಸ್ ಗಳು ಮಾತಾಡ್ತಾ ಇದ್ವಿ, ಕಷ್ಟ ಸುಖ ನಮಗ್ ಗೊತ್ತು. ಏನು ಅಂತ ನನಗೆ ಅವನ ಬಗ್ಗೆ ಇದು ಏನಪ್ಪಾ ಇದು ಈ ತರ ಇದು ಅಂತಾರಲ್ಲ, ಹಾರ್ಟ್ ಅಟ್ಯಾಕ್ ಅಂತಾರಲ್ಲ, ಲೋ BP ಅಂತಾರಲ್ಲ, ಏನ್ ಇದಕ್ಕೇನು ಇದೇ ಇಲ್ವಾ, ಒಂದ್ ಮಾನದಂಡ ಇಲ್ವಾ ಈ ಕಾಯಿಲೆಗೆ ಅನ್ನೋ ತರ ಅನಿಸ್ಬಿಡ್ತು ನನಗೆ. ಹೌದು. ಈಗ ಇಲ್ಲಿ ಸರ್ ನಾವು ಕಾರ್ಕಳದಲ್ಲಿ ಇದ್ದೀವಿ. ಇಲ್ಲಿ ಎಲ್ಲರೂ ಹೇಳುವಂತದ್ದು ಈ ಕ್ಯಾನ್ಸರ್ ಅಂತ ಮಹಾಮಾರಿಯನ್ನಾದ್ರೂ ಫೇಸ್ ಮಾಡುವಂತದ್ದು ಅದೊಂದು ಟೈಮ್ ಆದ್ರೂ ಕೊಡ್ತಾರೆ. ಇದು ಏನಿಲ್ಲ, ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಈಗ ಮಹಾಮಾರಿ ಆಗ್ತಾ ಇದೆಯಾ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆಗಳು ಬರ್ತಾ ಇದಾರೆ ಅಂತ ಅಷ್ಟೇ. ಸಾರಿ, ಒಂದ್ ಮಾತಿದೆ, ಹೇಳಿ ಹೋಗೋ ಕಾರಣ ಅಂತ. ಹೇಳಿ ಹೋಗೋ ಕಾರಣ ಅಂತ ಒಂದು ಜೀವನದಲ್ಲಿ ಬಾಟಮ್ ಲೈನ್ ಏನ್ ಗೊತ್ತಾ, ವ್ಯಕ್ತಿ ನಮ್ ಜೊತೆ ಇಲ್ಲ. ಯಾವ್ದೇ ವ್ಯಕ್ತಿ ನಮ್ಮನ್ನ ಬಿಟ್ಟೋದ್ರೆ ಎಂಡ್ ಲೈನ್ ಏನು, ಕೊನೆಗೆ ನಾವು 1000 ಮಾತಾಡೋರು ಅವ್ನು ನಮ್ ಜೊತೆ ಇಲ್ಲ ಅಷ್ಟೇ. ಆ ಇಲ್ಲ ಅನ್ನೋದಕ್ಕೆ ಏನೇನ್ ಕಾರಣಗಳಾಗ್ತಾವ ಈ ಪ್ರಪಂಚದಲ್ಲಿ ಅಂತ ಇದೆಲ್ಲ. ಅವ್ನು ಇಲ್ಲ ಇವತ್ತಿಗೆ, ಹಾರ್ಟ್ ಅಟ್ಯಾಕ್ ಒಂದು ಕಾರಣ. ಟೈಮ್ ಇದ್ದಿದ್ದೇ ಇಷ್ಟ ಏನೋ. ನನಗ್ ಭಾರಿ ಶಾಕ್ ಆಗಿದ್ದು, ಅವನ್ನೆಲ್ಲ ಆದ್ಮೇಲೆ ಅವ್ನ ಕಾಂಟ್ಯಾಕ್ಟ್ ಮೊಬೈಲ್ ತೆಗೆದೆ ನಾನು ರಾತ್ರಿ. ಅವ್ನ ಫೋನ್ ನಂಬರ್ ನಾನ್ ತೆಗ್ದೆ. ಏನೋ ಯಾವ ನಂಬರ್ ಮಾಡೋದು ಇವಾಗ ನಿನಗೆ ಅನ್ನೋ ತರ. ಅಲ್ಲಿ ಲೈಫ್ ಇಸ್ ಟೂ ಶಾರ್ಟ್, ಮೀ ಟು ಅಂತ ಹಾಕೊಂಡಿದ್ದಾನ ಅವನು. ಚೆಕ್ ನೋಡಿ ಎಂತ ವಿಪರ್ಯಾಸ. ಲೈಫ್ ಇಸ್ ಟೂ ಶಾರ್ಟ್, ಮೀ ಟು ಅಂತ ಹಾಕೊಂಡಿದ್ದಾನ ಅವನು. ಅಂದ್ರೆ ಅವನೇನಂದ್ರೆ ಅವ್ನ ಹೈಟ್ ಕಮ್ಮಿ ಇದ್ನಲ್ಲ, ಅವ್ನು ಅದಕ್ಕೆ ಹಾಕೊಂಡಿರೋದು. ಲೈಫು ಚಿಕ್ಕದು, ನಾನು ಸಣ್ಣವನು ಅಂತ ಹಂಗ ಹಾಕಿರೋದು ಅವನು. ಅದು ಇವತ್ತಿಗೆ ಎಷ್ಟು ಸತ್ಯ ಆಗೋಯ್ತು ಅದು ಮಾತು. ಹೂ ಅಂದ್ಬಿಟ್ಟು ನನಗೆ ಅದು ನೋಡಿ ತಿರ್ಗಾ ಬೇಜಾರಾಗಿ ಮತ್ತೆ ಫೋನ್ ವಾಪಸ್ ರಿವರ್ಸ್ ಬಂದೆ. ಸರ್ ನಮ್ಗೆ ಯಾರಿಗೂ ಕೈ ಇಲ್ಲ. ಅವನದು ಫೋಟೋ ಹಾಕಿ ರಿಪ್ ಅಂತ ಹಾಕೋದು, ಓಂ ಶಾಂತಿ ಅಂತ ಹಾಕೋದು, ಇನ್ನೊಂದು ಹಾಕಕ್ ನಮಗ್ ಮನ್ಸಿಲ್ಲ. ಇವತ್ ನಾನು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕೋವಾಗ್ಲೂ ನಾನು ಹುಡುಕಿದೀನಿ ಏನೋ ಒಂದು ಹಾಕ್ಬೇಕು ಅಂತ. ಬಟ್ ಏನ್ ಮಾಡ್ತೀರಿ, ಇವತ್ತು ನಾವು ಅವನ್ನ ನೆನಪಿಸ್ಕೊಳಕ್ಕೆ
ಆ ಒಂದು ಜೀವಕ್ಕೋ ಆತ್ಮಕ್ಕೋ ಒಂದು ನಮ್ಮದೊಂದು ನಮನ ಸಲ್ಸಕ್ಕೋಸ್ಕರ ಹಾಕಿದೀವಿ ಬಿಟ್ರೆ ಎಷ್ಟೋ ಜನ ನಾವು ಹಾಕಿ ಅಲ್ಲ, ನಮ್ಗೆ ಅದು ಬರೆಯಕ್ಕೆ ಇಷ್ಟ ಆಗ್ತಿಲ್ಲ ನಮ್ಗೆ. ಹೌದು. ಅಂತ ಒಂದು ಬೇಜಾರಲ್ಲಿ ಇದೀವಿ ಸರ್. ಇದಾಗಬೇಕಂತಂದ್ರೆ ಸೀಸನ್ 3 ಬಹಳ ದೊಡ್ಡ ಮಟ್ಟಿನ ಯಶಸ್ಸಿಯನ್ನ ಕಂಡಿದ್ರು, ಮತ್ತೆ ಚಾಂಪಿಯನ್ ಕೂಡ ಆಗಿದ್ರು ಅವರು. ಅವ್ನ್ ಚಾಂಪಿಯನ್ ಅದು ಎಲ್ಲವೂ ಮೀರಿ ಅವ್ನ್ ಒಳ್ಳೆ ಕಲಾವಿದ ಮತ್ತೆ ಒಳ್ಳೆ ಹುಡುಗ, ಅದು ವಿಷಯ ಇಲ್ಲಿ. ಹೌದು. ಅಂತ ಒಳ್ಳೆ ಹುಡುಗ, ಅಂತ ಒಳ್ಳೆ ಕಲಾವಿದ. ಈಗ ಕಾಂತಾರ 2 ಬೇರೆ ಮಾಡ್ತಿದ್ದ. ಅವನು ಎಷ್ಟು ಮಾಡ್ಬೋದಾಗಿತ್ತು ಇನ್ನೂ ಸಿನಿಮಾ, ಎಷ್ಟು ಇದಾಗ್ಬೋದಾಗಿತ್ತು. ಛೆ. ಓ ಭಗವಂತ, ಏನಪ್ಪ, ಏನೋ ಒಂಥರ ತಲೆ ಕೆಟ್ಟಿದೆ. ಖಂಡಿತ ಸರ್, ಅವರ ಮನೆಯವರಿಗೆ ದುಃಖ ಭರಿಸುವ ಶಕ್ತಿ ನೀಡ್ಲಿ ಅಂತ ಅಷ್ಟೇ ನಾವು ನೀವು ಕೇಳ್ಬೋದು. ಅವ್ರ ತಾಯಿಗೆ ಸರ್ ಮೊದ್ಲು, ಈಗ ಅವ್ರ ತಂದೆ ರೀಸೆಂಟ್ ಆಗಿ ಹೋದ್ರು. ಹಂಗಿರೋ ತಾಯಿ ತಂಗಿ ಇಬ್ರೆ, ಗಂಡ ಲೆಕ್ಕದಲ್ಲಿ ಇದ್ದ ಅವನಿಗೆ, ಇವನಿಲ್ಲ, ತಾಯಿ ಮಗಳು ಇಬ್ರೆ. ಹೆಂಗೀಗ ಮುಂದಿನ ಕತೆ ಗೊತ್ತಿಲ್ಲ. ಇದು ಒಬ್ಬ ಕಲಾವಿದನ ನಿಜವಾದ ಬದುಕಿನ ತೆರೆ ಹಿಂದಿನ ಸತ್ಯಗಳು. ಓಕೆ, ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಥ್ಯಾಂಕ್ ಯು ಸರ್. ಅಂದ್ರೆ ಈ ಕಷ್ಟದ ಟೈಮಲ್ಲಿ ನಮ್ಮ ಜೊತೆಗೆ ಮಾತನಾಡಿದಿರಿ ಮತ್ತು ಅವರ ಒಂದು ಕುಟುಂಬಕ್ಕೆ ಧೈರ್ಯ ತುಂಬಲಿಕ್ಕೆ ಬರ್ತಾ ಇದ್ದೀರಿ. ಈ ಟೈಮಲ್ಲಿ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು.